ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಅರೆಪದ ಪುಂಡಿ. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು, ಧನಿಯಾ, ಬೆಳ್ಳುಳ್ಳಿ, ಅರಶಿನ ಹುಡಿ, ಹುಣಸೆ ಹುಳಿ, ಜೀರಿಗೆ, ಈರುಳ್ಳಿ, ತೆಂಗಿನಕಾಯಿ ತುರಿ. ಈಗ ಅಕ್ಕಿಯನ್ನು ಕಲ್ಲಿಗೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಕುಚ್ಚಲಕ್ಕಿಯನ್ನು ತಗೊಂಡಿದ್ದೇನೆ. ಇದು 8 ಗಂಟೆ ಹೊತ್ತು ನೆನೆಸಿಡಬೇಕು. ಉಪ್ಪು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಕಲ್ಲು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಎಷ್ಟು ಬೇಕಂತ ನೋಡಿಕೊಂಡು ಹಾಕಿದ್ರಾಯ್ತು. ನೀವು ಬೇಕಿದ್ದರೆ ಗ್ರೈಂಡರ್ ಅಥವಾ ಮಿಕ್ಸಿಯಲ್ಲಿ ಬೇಕಿದ್ದರೂ ರುಬ್ಕೊಳ್ಬೋದು. ಈಗ ಅಕ್ಕಿಯನ್ನು ರುಬ್ಬಿ ಆಗಿದೆ. ಅದನ್ನು ಒಂದು ಪಾತ್ರೆಗೆ ತೆಗೆಯೋಣ. ಅಕ್ಕಿಯನ್ನು ರುಬ್ಬಿದ ಕಲ್ಲಿಗೆ ನಾನಿಲ್ಲಿ ಮೆಣಸನ್ನು ರುಬ್ಬಲಿಕ್ಕೆ ಹಾಕ್ತಾ ಇದ್ದೇನೆ. ಮೆಣಸನ್ನು ಹುರಿಲಿಕ್ಕೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಬ್ಯಾಡಗಿ ಮೆಣಸು ಮತ್ತು ಗುಂಟೂರು ಮೆಣಸು, ಧನಿಯಾ, ಜೀರಿಗೆ ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಈಗ ಅದನ್ನು ರುಬ್ಬಲಿಕ್ಕೆ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಅರಶಿನ ಹುಡಿ, ಹುಣಸೆ ಹುಳಿ ಇದನ್ನು ನುಣ್ಣಗಾಗುವವರೆಗೂ ರುಬ್ಕೊಳ್ಬೇಕು. ನೀವು ಬೇಕಿದ್ದರೆ ಮಿಕ್ಸಿ ಅಥವಾ ಗ್ರೈಂಡರ್ನಲ್ಲಿ ರುಬ್ಕೊಳ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈಗ ರುಬ್ಕೊಂಡಾಗಿದೆ. ಮಸಾಲೆಯನ್ನು ಪಾತ್ರೆಗೆ ತೆಗಿತಾ ಇದ್ದೇನೆ. ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೇವೋ ಆ ಪಾತ್ರೆಗೆ ತೆಗೆದ್ರೆ ಆಯಿತು. ಈಗ ನೀರು ಹಾಕ್ತಾ ಇದ್ದೇನೆ. ಈ ನೀರನ್ನು ತೊಳ್ಕೊಂಡು ಅದೇ ಮಸಾಲೆ ಪಾತ್ರೆಗೆ ಹಾಕ್ಕೊಳ್ಬೇಕು. ಈಗ ಪುಂಡಿಯನ್ನು ಬೇಯಲಿಕ್ಕೆ ನೀರನ್ನು ಇಡೋಣ. ನೀರು ಬಿಸಿಯಾದ ನಂತರವೇ ಪುಂಡಿಯನ್ನು ಮಾಡಿ ಬೇಯಲಿಕ್ಕೆ ಇಡಬೇಕು. ನಿಮಗೆ ಪುಂಡಿ ದೊಡ್ಡದು ಬೇಕಿದ್ದರೆ ದೊಡ್ಡದು ಮಾಡ್ಕೊಳ್ಳಿ, ಸಣ್ಣದು ಬೇಕಿದ್ದರೆ ಸಣ್ಣದು ಮಾಡ್ಕೊಳ್ಳಿ. ಈಗ ಅದನ್ನು ಲಿಡ್ ಮುಚ್ಚಿ ಬೇಯಲು ಬಿಡೋಣ. ಇದನ್ನು 1/4 ಗಂಟೆ ಬೇಯಿಸಿದರೆ ಸಾಕು. ಈಗ ಲಿಡ್ಡನ್ನು ಓಪನ್ ಮಾಡೋಣ. ಪುಂಡಿ ಬೆಂದಿದೆ. ಅದನ್ನು ಪ್ಲೇಟಿಗೆ ಹಾಕೋಣ. ಈಗ ಮಸಾಲೆಯನ್ನು ಕುದಿಲಿಕ್ಕೆ ಇಡೋಣ. ಉಪ್ಪು ಹಾಕಿದ್ದೇನೆ. ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ನಾವು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೇವೆ. ಈಗ ಲಿಡ್ ಮುಚ್ಚಿ ಅದನ್ನು ಕುದಿಲಿಕ್ಕೆ ಬಿಡೋಣ. ಸ್ವಲ್ಪ ಹೊತ್ತಿನ ನಂತರ ಲಿಡ್ಡನ್ನು ಓಪನ್ ಮಾಡೋಣ. ಕುದಿ ಬಂದಿದೆ. ಈಗ ಪುಂಡಿಯನ್ನು ಅದಕ್ಕೆ ಹಾಕೋಣ. ಪುಂಡಿಯನ್ನು ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ಬೇಕು. ನಿಮಗೆ ಹೀಗೆ ಮಾಡೋದು ಕಷ್ಟ ಆದರೆ ಕಡೆದಿಟ್ಟ ಮಸಾಲೆಯನ್ನು ನೀರಿಟ್ಟು ಅದಕ್ಕೆ ಸಣ್ಣ ಸಣ್ಣ ಪುಂಡಿಯನ್ನು ಮಾಡಿ ಬೇಯಿಸಿಕೊಳ್ಬೋದು. ನಾನಿಲ್ಲಿ ಮಸಾಲೆಯನ್ನು ದಪ್ಪ ಇಟ್ಟಿದ್ದೇನೆ. ನಿಮಗೆ ಬೇಕಿದ್ದರೆ ನೀರು ಕೂಡ ಇಡ್ಬೋದು. ಪುಂಡಿಯನ್ನು ಹಾಕ್ಕೊಂಡಾಗಿದೆ. ಈಗ ಸೌಟಿನಿಂದ ಒಮ್ಮೆ ತಿರುಗಿಸಿಕೊಳ್ಳೋಣ. ಮಸಾಲೆ ಎಲ್ಲ ಪುಂಡಿಗೂ ತಾಗುವಂತೆ ತಿರುಗಿಸಿಕೊಳ್ಬೇಕು. ಆ ನಂತರ ಲಿಡ್ ಮುಚ್ಚಿ ಬೇಯಲು ಬಿಡೋಣ. 2 ನಿಮಿಷದ ನಂತರ ಲಿಡ್ಡನ್ನು ಓಪನ್ ಮಾಡೋಣ. ಈಗ ಕುದಿ ಬಂದಿದೆ. ಒಮ್ಮೆ ಸೌಟಿನಿಂದ ತಿರುಗಿಸಿಕೊಳ್ಳೋಣ. ಹಾಗೇನೆ ಬಿಡಬೇಡಿ, ತಲೆ ಹಿಡಿಯುವ ಸಾಧ್ಯತೆ ಉಂಟು. ಅದಕ್ಕಾಗಿ ಸೌಟಿನಿಂದ ಒಮ್ಮೆ ತಿರುಗಿಸಿಕೊಳ್ಳಿ. ಈಗ ಅದಕ್ಕೆ ಒಗ್ಗರಣೆಯನ್ನು ಹಾಕೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆಗೆ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಈರುಳ್ಳಿ ಬ್ರೌನ್ ಆದ ನಂತರ ಅದನ್ನು ಅರೆಪಿನ ಪುಂಡಿಗೆ ಹಾಕ್ಕೊಳ್ಬೇಕು. ಅರೆಪಿನ ಪುಂಡಿ ಈಗ ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.